ಈ ಪ್ರದೇಶದ ಒಳಚರಂಡಿ ಸೇತುವೆల ಸಮರ್ಪಕವಾಗಿ ಆರಂಭಿಸಿದ್ರಿ ಅಂಚನೆ ಎಂಕಲು ಪ್ರತಿ ಸಲ ಹೋರಾಟ ಮಾಡ್ಕೊಂಡಾಗ ಈ ಜಪ್ಪು ಮಹಾಕಾಳಿ ಪಡೆದ ಮೇಲ್ಸೇತುವೆ ರೈಲ್ವೆ ಮೇಲ್ಸೇತುವೆ ಯಾವುದೇ ಬಂದ ಎಂಕಲು ಹೋರಾಟ ಮಾಡ್ಕೊಂಡು ಎಂಕಲು ದಾನ ಮಾಡ್ತಾರೆ ಎಂಕೆಲ್ಲ ಪಾತ್ರ ಗಂಜಿತ್ತು ಅಂಡಲ ಒಂದಿಕ್ಕೆ ಮಾತು ನಿಕ್ಕಲ್ದಿಯಾರ ನಿರಂತರವಾದ ಹೋರಾಟ ಮಾಡ್ತಾರೆ ಎಂಕಲು ಜನರನ್ನು ಜಾಗೃತಿ ಮಾಡ್ತಾರೆ ಈ ಸಮಾಜದ ಆಪಿನ ಈ ಪ್ರದೇಶದ ಆಪಿನ ಅನ್ಯಾಯದ ವಿರುದ್ಧ ಎಂಕಲು ಹೋರಾಟ ಮಾಡ್ಕೊಂಡು ಉಗ್ರವಾಯಿನ ಹೋರಾಟ ಮಾಡ್ತಾರೆ ಎಂಕ ವಿರೋಧ ತನ್ನ ತುಳುನಾಡ ವೇದಿಕೆದ ಕಾಪ ಗುರುಕರ್ಲೈನ ಕನ್ನನ್ಯ ಯೋಗೇಶ್ವರ ನಾಲ್ಕು ಪಾತ್ರ ತಗೊಂಡಿದ್ದಾರೆ ನಮ್ಮ ತುಳುನಾಡ ರಕ್ಷಣಾ ವೇದಿಕೆದ ಒತ್ತಿಡ್ದು ಜನಜಾಗೃತಿ ಸಭೆಯನ್ನು ಪಾಡೊಂದ ಡ್ಯಾಪನ್ನಡ ಜಪ್ಪು ಪ್ರದೇಶ ಬಂದಾಂಡ ಒಂಜಿ ಬಾರಿ ಒಂಜಿ ಮಂಗಳೂರದ ಬಾರಿ ಪ್ರಮುಖ ಪ್ರದೇಶ ಡ್ಯಾಪನ್ನಡ ಬಾರಿ ಮಸ್ತ್ ಸಮಯ ದುಂಬೆ ಮುಲ್ಪ ಒಂಜಿ ಟೈಲ್ ಫ್ಯಾಕ್ಟರಿ ಇತ್ತು ಬೇತೆ ಬೇತೆ ಕಾರ್ಖಾನೆ ಮೂಲಕ ಈ ಒಂಜಿ ಜಪ್ಪು ಬಂದ ಪ್ರದೇಶ ಬಾರಿ ಒಂಜಿ 25 ವರ್ಷ ದುಂಬೆ ಬಾರಿ ಅಭಿವೃದ್ಧಿ ಆಯ್ನ ಪ್ರದೇಶ ದುಂಬುದ ಮುನ್ಸಿಪಾಲಿಟಿ ಪ್ರಗನೆ ಈ ಜಪ್ಪು ಮಹಾಕಾಳಿ ಪಟ್ಟು ಪ್ರದೇಶ ಹಾಗೆ ಪಟ್ಟಣಕ್ಕೆ ಸೇರ್ತಿರೋ ಪ್ರದೇಶ ಆಂಡ ಇಲ್ಲಿ ಬೇಜಾರಾಗ್ಬಿಡ್ತಾರ ಪಂಡ ಸಾವಿರಾರು ಜನಗಳು ಈ ಪ್ರದೇಶದ ವಾಸ ಮಂತಂದುಲ್ಲರು ಮತ್ತು ಬಡ ಕಾರ್ಮಿಕರ ದಂಚೆಯನ್ನ ಮಲ್ಲ ಉದ್ಯಮಿ ಏನಕ್ಕೆ ಮುಟ್ಟದ ಈ ಪ್ರದೇಶದ ವಾಸ ಮಂತಂದುಲ್ಲ ಈ ಜಪ್ಪು ಪ್ರದೇಶದ ಸುತ್ತಮುತ್ತಲಿಗೆ ಯೋಚನೆ ಮಾಡ್ತಿದ್ದಾಡ ಈ ಪ್ರದೇಶದ ಸುಮಾರು ಮಸ್ತ್ ದೇವಸ್ಥಾನಗಳು ದೈವಸ್ಥಾನಗಳು ಮಸೀದಿ ಉಂಟು ಪವಿತ್ರವಾದ ಚರ್ಚ್ ಉಂಟು ಅಂಜನೆ ಈ ಆಸುಪಾಸಡು ಮದಿಮೆದ ಓಲಾಡು ಬೇತೆ ಬೇತೆ ಜನ ಉಂಟು ಆಂಡ ಮುಲ್ಪ ದಿನನಿತ್ಯ ಪ್ರತಿದಿನ ಸುಮಾರು 45 ಟ್ರೈನ್ ಈ ಒಂದು ರೈಲ್ವೆ ಗೇಟ್ ಮೂಲಕ ಮಹಾಕಾಳಿ ಪಟ್ಟು ರೈಲ್ವೆ ಗೇಟ್ ಮೂಲಕ ಹೋಗುಂಟು ಆಂಡ ಈ ಒಂಜಿ ಪ್ರದೇಶ ಪನ್ನಡ ಒಂಜಿ ಕುಡ್ಲಗ್ ಬರ್ಪುನಂಜಿ ಎಬ್ಬಾಗಿರ್ಲೆಕ್ಕ ಒಂಜಿ ಮುಖ್ಯ ದ್ವಾರ ಪನ್ಲೆಕ್ಕ ದೇಪನ್ನ ಕೇರಳದ ಕುಡ್ಲಾಗ ಬರೋಣ ಮುಡಿಪೋಡು ಅಂಚಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅದುಪೇರಾರು ಏನಪ್ಪ ಯೂನಿವರ್ಸಿಟಿ ಅದುಪೇರಾರು ನಿಟ್ಟೆ ಯೂನಿವರ್ಸಿಟಿ ಅದುಪೇರಾರು ಮಲಮಲ ಯೂನಿವರ್ಸಿಟಿದ ಪ್ರದೇಶದ ಕುಡ್ಲಾಗ ಬರ್ಪೋಣ ಜನಗಳು ಈ ಒಂಜಿ ರೋಡ್ನ ಆಯ್ಕೆ ಮಾಡ್ಬೇಕು ಜಪ್ಪು ಮಹಾಕಾಳಿ ಪಡ್ಪದ ರೈಲ್ವೆ ಗೇಟ್ನ ಹೋಗಲಿ ಆನ ಈ ಪಾತ್ ಬಂದ್ಕೊಡೋಣ ಸುಮಾರು 40,000 ಜನ ಪ್ರತಿ ದಿನ ಈ ರೋಡ್ ಪಾಸ್ ಆಗೋದಿಲ್ಲ ಆಂಡ ಪ್ರತಿ ಸಲ ಗೇಟ್ ಪಾಟಾಗ ಸುಮಾರು 15 ಮಿನಿಟ್ ಗೇಟ್ ಪಾಟಾಗ ಜನರು ಕಾಪಾಡಬಹುದು ಆ ಸಂದರ್ಭ ಸ್ವಲ್ಪ ಆಂಬುಲೆನ್ಸ್ ಆದಿಪೇರರು ಶಾಲೆಗೆ ಟ್ರಿಪ್ ಆದಿಪೇರರು ಬೇತೆ ಬೇತೆ ರೀತಿ ಜನಗಳು ಕಷ್ಟಪಡೋದಿಲ್ಲ ಆಂಡ ಈ ಮುಲ್ಪ ಈತ ಮಲ್ಲ ಒಂದು ಸಮಸ್ಯೆ ಇತ್ತಲ್ಲ ಜನಗಳಿಗೆ ಓವೇ ವಿಷಯ ಅಲ್ಲ చాలా ಚಿಂತೆ ಇದ್ದಕ್ಕೆ ತೋಜುಂಡು ಮಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಬೇಜಾರಾಗ್ಬಿಡೋದಾದ್ರೆ ಬಂದಾಡ ಇಂಚಿನ ಈತ ದಿನ ಪ್ರತಿ ಒಂದು ದಿನಲ ಜನಗಳು ಕಷ್ಟ ಬರೋದಿಲ್ಲ ಆ ಗೇಟ್ ಪಾಟಾಗ ತನ್ನ ಒಂದು ಅಮೂಲ್ಯವಾದ ಕೆಲಸಕ್ಕೆ ಒಬ್ಬರಗಳು ಮಕ್ಕಳಿಗೆ ಒಂದು ಆರೋಗ್ಯದ ವಿಷಯ ಅದು ಬೇತೆ ಬೇತೆ ವಿಷಯ ಸಮಸ್ಯೆ ಮಾಡ್ಕೊಂಡು ಬಂದಾಡ ಈ ದಿನನಿತ್ಯ ಈ ರೋಡ್ ಪಾಸ್ ಮಾಡ್ಕೊಳ್ಳೋಣ ಅಂಜದಪ್ಪನಾಗ ಸುಮಾರು ವರ್ಷದಿಂದಲ ಎಂಕುಲು ತುಳುನಾಡು ಕ್ಷೇತ್ರ ನೇತೃತ್ವದ ಮುಲ್ಪದ ನಿರ್ಮಲಾ ನಗರ ಸಮೀರ್ ಮಂಡ್ಯದ ಅಧಿಪೇರರು ಮುಲ್ಪ ಆದಿಮೇಶ್ವರಿ ದೇವಸ್ಥಾನದ ಅಧಿಪೇರರು ಸ್ಪೋರ್ಟಿಂಗ್ ಅಧಿಪೇರೆ ಬೇತೆ ಬೇತೆ ಮುಲ್ಪದ ಜನಗಳು ಹೆಂಗದ ಬೆಂಬಲಡು ಎಂಕುಲು ಬೇತೆ ಬೇತೆ ಹೋರಾಟ ಬಂದದ ಒಂದು ರೈಲ್ವೆ ರೋಕೋ ಮಂತಿತ್ತ ಅಂಚನೆ ರಸ್ತೆ ರೋಕೋ ಬೇತೆ ಬೇತೆ ಕಾರ್ಯಕ್ರಮ ಮಾಡ್ತಾ ಇಷ್ಟ ಇಲೆಕ್ಷನ್ ಟೈಮ್ ಏನಿದ್ರ ಎಂಕುಲು ರಸ್ತೆ ತಡೆ ಬೇತೆ ಬೇತೆ ಕಾರ್ಯಕ್ರಮ ಮನ್ಪುರ ಬದಲು ಈ ಒಂದು ಸಂದೇಶ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಗೊತ್ತಾಡು ಅಂಚನೆ ಅಭ್ಯರ್ಥಿಗಳಿಗೆ ಗೊತ್ತಾಡು ಪನ್ಮೇಲೆ ದೃಷ್ಟಿಡು ಎಂಕುಲು ಇನಿ ಚುನಾವಣಾ ಸಂದರ್ಭ ಈ ಬಗ್ಗೆ ಎಂಕುಲು ಇಂಚಿನ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮಂತದ ಒಂದು ಜನಜಾಗೃತಿ ಮೂಲಕ ಒಂದು ಸಭೆ ಮಂತದಿಲ್ಲ ದಯಪನ್ನಡ ಜನಗಳಿಗೆ ನಮ್ಮ ಕಷ್ಟ ಗೊತ್ತಾಡು ಜನಗಳು ಆ ರೀತಿ ಅನುಕೂಲ ಬರೋದಿಲ್ಲ ಪನ್ಮೇಲೆ ಬಗ್ಗೆ ಹಾಕ್ಲಿಕ್ಕೆ ಸಂಬಂಧಪಟ್ಟಾಗ ಅಭ್ಯರ್ಥಿಗಳೆಲ್ಲ ಗೊತ್ತಾಡು ಆ ಪಕ್ಷದಲ್ಲ ಗೊತ್ತಾಡು ದಯಪನ್ನಡ ಕೇವಲ ಆಶ್ವಾಸನೆ ಪುಲ್ಲ ಆಶ್ವಾಸನೆ ಇಟ್ಟುವುದು ಜನಗಳಿಗೆ ಸಾಕಾದ ಹೋದ್ರು ಸ್ವಾಮಿ ದಯಪನ್ನ ಎಂಗಳಿಗೆ ಈ ಪುಲ್ಲು ಆಶ್ವಾಸನೆ ಸುಳ್ಳು ಆಶ್ವಾಸನೆ ಪುಚ್ಚಿ ಎಂಗಳಿಗೆ ಸರಿಯಾಗಿ ಸ್ಪಷ್ಟ ನಿಲುಬೋಡು
ಪ್ರತಿಯೊಂದು ರಾಜಕೀಯ ಪಾರ್ಟಿ ತಗೊಲ್ಲ ಅಕ್ಲೆ ಸ್ಪಷ್ಟ ನಿಲುವು ಮನ್ಪಡು ಪನೋಡದಾದ ಬಣ್ಣಂಡ ಇಂಚಿನ ಮಸ್ತ್ ಚುನಾವಣೆ ಸಂದರ್ಭಗಳು ಅಕ್ಲೆ ಆಸೋಸರಿ ಕೇಂದ್ರ ಜನಗಳು ನಮ್ಮ ಜಪ್ಪ ಮಾಕಳಿ ಪರ್ಪದ ಪ್ರದೇಶದ ಜನಗಳು ಅದುಪೇರರು ಈ ಎರಡು ಪೊಪ್ಪನ ಪ್ರತ್ಯೇಕರಲ್ಲ ಪ್ರಯಾಣಿಕರ ಅದುಪೇರರು ವಾಹನ ಸವಾರಿ ಅವಳು ಅಕ್ಲೆ ಸಾಕಾತನು ಅಂಜದ ಪ್ರಗ ಎಂಕ್ಲನ ನೇರವಾಯಿನ ಎಂಗ್ಲಿನಿ ಈ ಜನಜಾಗೃತಿ ಸಭೆದ ಮೂಲಕ ಎಂಗ್ಲು ಪ್ರಶ್ನೆ ಪಡೋದಿಲ್ಲ ಕೂಡಲೇ ನೇತ ಬಗ್ಗೆ ಅಕ್ಲೆ ಸ್ಪಷ್ಟ ನಿಲುವು ಪನ್ನೋಡು ಲೇಪನ್ನ ಇತ್ತೀಚೆಗೆ ಒಂದು ಒಳಚರಣಿದ ಒಂದು ಹಗರಣ ಕೇಂದ್ರ ಬತ್ತ ಈ ವಿಷಯ నువ్వే దురదృష్ట పన్నాడు ఎంగ బేజార పన్నాడు ఎంగులు కుట్లేగా పన్నాడు శాంతి ప్రియర్ పన్నది పన్నా ಎಂಚಿನ ಮಂತ್ರಿಗಳ ಎಂಗಳು ಸಹಿಸೊಂದುಕೊಳ್ಳ ಪಂಪಿನ ಒಂಜೇ ಒಂದು ಎಂಗ್ಲನ ಒಂದು ವೀಕ್ನೆಸ್ ಪತ್ತೊಂದು ಎಂಗ್ಲನ ಒಪ್ಪೊಂದಿಲ್ಲ నువ్వే ಕೇರಳ ಮೀನು ಆತುನಾಂಡ ವಾ ಪರಿಸ್ಥಿತಿ ಆತು ಸ್ವಾಮಿ ಊರೆಲ್ಲ ಬಂದ್ಬೇರಿ ಕೇರಳ నువ్వు ಒಂದು ಆಜಿ ತಿಂಗೋದಲ್ಲ ಈ ಗೇಟದಾಗ ಒಂದು ಕೆಲಸ ಆತು ಪಂಡ ಆಜಿ ತಿಂಗೋರ ಬದಲು ಇರುವ ವರ್ಷ ಪೋಡು ಸ್ವಾಮಿ ಜನಕುಲು ಇಂಚಿನ ಪ್ರತಿ ಚುನಾವಣೆ ಸಂದರ್ಭ ಜನಪ್ರತಿನಿಧಿಗಳ ಅಭ್ಯರ್ಥಿಗಳನ್ನ ಆಶ್ವಾಸನೆ ಕೇಂದ್ರ ಸಾಕಾಗ್ತದೆ ಇನಿ ಎಂಗ್ಲಿಗೆ ಆಶ್ವಾಸನೆ ಪಡಿಸಿ ದಯಪನ್ನಡ ಮುಲ್ಪೊಂಜಿ ಒಳಚರಂಡಿ ವಿಷಯ ಪನ್ಪ ದಯಪನ್ನಡ ಅವನು ಒಂಜಿ ಬಾರಿ ಮಲ್ಲ ಸಮಸ್ಯೆ ಎಂಗ್ಲು ಅನುಭವಿಸೋದಿಲ್ಲ ಒಂಜಿ ಎಂಗ್ಲ ಹಸನ್ ಪನ್ಪಿನಾರ ನೆನಪಿನ ಅಗತ್ಯ ಉಂಟು ದಯಪಡ ಮುಲ್ಪ ಹಸನ್ ಪನ್ಪಿನಾರ ಒಂಜಿ ಇತ್ತೇರಿ ಆರು ಬಸ್ ಪಾಪ ಈ ವಗೆ ವಿಷಯ ಸಂಬಂಧಪಟ್ಟಿನ ಹೈಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿದ ಅರ್ಜಿ ಪಾಡಿತ್ತೇರಿ ಲೋಕಾಯುಕ್ತ ಅರ್ಜಿ ಪಾಡಿರಿ ಇತ್ತಿನ ನಗರ ಪಾಲಿಕೆದ ಪ್ರತಿಯೊಂದು ಆಫೀಸ್ ಬುಡಿಯರಿ ಇತ್ತೀಚೆಗೆ ಮುರಡೆ ಆರು ಸೈನ್ಯ ಸಂದರ್ಭ ಪಡೆದಿತ್ತೇರಿ ಯಾರು ಈತ ಕಷ್ಟವತ್ತಲ್ಲ ಒಂಜಿ ಯಾ ಸೈಪ್ರ ತುಂಬಾಣ ಒಂಜಿ ಡ್ರೈನೇಜ್ ಜಾತಿಗೆ ಪಂಪಿನ ಅಂಚಿನ ಬೇಜಾರದ ಪಾತ್ರ ಪಂಡೇರಿ ಅಂಚದಪ್ಪನಾಗ ಈ ಒಂಜಿ ಇನಿ ನಮ್ಮ ದೇಪಡ್ ಹೋದಿನ ತುಪ್ಪ ಉನ್ನತ ಅಧಿಕ ಕೋಟಿ ಕುಡ್ಸಾಬದ ಒಂಜಿ ಯೋಜನೆ ಆತನು ಐಟಿ ಈತ ಹಗರಣ ಆತನು ಅವು ಕಳಪೆ ಕಾಮಗಾರಿ ಆತನು ಎಂಗ್ಲರ ಸನ್ಮಾನ್ಯ ರೋಷನ್ ಬೇಕರಿ ಬರ್ತದೆ ಅವೇನು ಒಂಜಿ ಐಟಿ ಸಿಒಡಿ ತನಿಖೆ ಮಾಡ್ಕೊಡು ಬಂತೇಳಿ ಬಂದು ಅಪ್ಪ ಎಂಗ್ಲ ಬೇಜಾರಾಗ್ಬಿಟ್ಟು ಎಂಗ್ಲನ ಜನಗಳ ಟ್ಯಾಕ್ಸ್ 100 ಕೋಟಿ ರೂಪಾಯಿ ಈ ರೀತಿಯಾದ ವ್ಯರ್ಥ ಒಂದುಂಟು ಈ ರೀತಿಯಾದ ಸಮಸ್ಯೆ ಒಂದುಂಟು ಆಂಡಲ ಆ 350 ಕೋಟಿ ಕನಿಷ್ಠ ಒಂದಾಡ ಕಾಸು ಎಂಗ್ಲನ ಮಾಕಾಳಿ ಪಡ್ಪುದ ಒಂಜಿ ಈ ಪ್ರದೇಶಕ್ಕೆ ಡ್ರೈನೇಜ್ಗೋಸ್ಕರ ದೀತಿ ಜರ್ಪನ್ನಾಗ ಎಂಗ್ಲ ಬೇಜಾರಾಗ್ಬಿಟ್ಟು ದಯಪಂಡ ಎಂಗ್ಲು ಸನ್ಮಾನ್ಯ ಶಾಸಕೇರಳ ಎಂಗ್ಲು ಸನ್ಮಾನ್ಯ ಜೇರ್ಲೋ ಬೇಡ ಒಂಜಿ ಪಾತ್ರ ಕೇರೊಂದಿಲ್ಲ ಈರೇ ಆ ಒಂಜಿ ಆಯುಕ್ತರಾದಿತ್ಯನಾರು ಮಂಗಳೂರು ನಗರ ಪಾಲಿಕೆದ ಆಯುಕ್ತರಾದಿತ್ಯನಾರು ಈರೇ ಆ ಆಯುಕ್ತರಾಗಿ ಈ ಯೋಜನೆದ ಮುಂಚೆದ ಯೋಜನೆ ಕಾರ್ಯರೂಪದ ಬಂದಾಗ ಈರೇ ಆಯ್ತಾ ಒಂದು ಮುಖ್ಯಸ್ಥರಾದಿತ್ಯರು ಆಯ್ತಾ ಯೋಜನಾ ನಿರ್ದೇಶಕರಾದಿತ್ತಾರೆ ಆಂಡ ಸ್ವಾಮಿ ಯಾರು ಇರಡಕ್ಕೆ ಈ ಪಿರ ಈ ಎಂಗ್ಲದ ಒಂದು ಅಭ್ಯರ್ಥಿ ಅದುಲ್ಲಾರು ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇದೇಗೆ ದಾಗಿ ಈ ವಿಷಯ ಎಂಗ್ಲನ್ನ ಮಾತಾಡಿ ಪಡ್ತದ ಈ ಸಮಸ್ಯೆ ಬಗ್ಗೆ ದಾಗಿ ಯೋಚನೆ ಆಟಿಜಿ ಯಾಪಣ್ಣ ಮುಲ್ಪ ಎಂಗುಲು ಪ್ರತಿಯೊರೆಲ್ಲ ಎಂಗುಲು ಪ್ರತಿಯೊಂದು ಪಕ್ಷದ ಕುಲ ಪ್ರತಿಯೊಂದು ಧರ್ಮದ ಕುಲ ಎಂಗುಲು ದಾಗಿ ಎಂಗ್ಲನ್ನ ತಾರತಮ್ಯ ಧೋರಣೆ ಬಂದೊಂದು ಎಲ್ಲರೂ ಜಪ್ಪು ಮಾತಾಡಿ ಪಡ್ತದೆ ಜನಗಳು ನಿಕ್ಲಕ್ಕೆ ದಾದ ಅನ್ಯಾಯ ಮಂದಿ ಬಂದು ಯಾರು ಪೂರ ಪಾಡಿದಾರಲ್ಲ ಎಂಗ್ಲ ಪ್ರತಿನಿಧಿಗಳ ಕೇಳುವುದಿಲ್ಲ ದಾಯಕ್ಕೋಸ್ಕರ ಎಂಗ್ಲನ ಒಂಜಿ ಮೇಜರ್ ದೊಡ್ಡ ಸಮಸ್ಯೆದ ಬಗ್ಗೆ ಎಂಗ್ಲ ಒಂಜಿ ಒಳಚರಂಡಿ ವ್ಯವಸ್ಥೆ ಅಂಚಿನ ರೈಲ್ವೆ ಕೆಲಸ ವ್ಯವಸ್ಥೆಗೆ ದಾಯಕ ಅನ್ಯಾಯ ಮಂದಿಲ್ಲ ಬಂದು ಎಂಗ್ಲು ಕೇಳುವುದಿಲ್ಲ ಈ ಬಗ್ಗೆ ಮತ್ತೆ ಸತಿ ಹೋರಾಟ ಮಂದಿ ಸಂದರ್ಭ ಎಂಗ್ಲ ಮೊಹಮ್ಮದ್ ಗೊತ್ತು ಸ್ವಲ್ಪ ಪ್ರಮುಖ ಹೋರಾಟ ಮಂದಿ ನಮಗ 21 ಕೋಟಿ ರೂಪಾಯಿದ 21 ಕೋಟಿ ರೂಪಾಯಿದ ಎಂಗ್ಲ ಸ್ವಲ್ಪ ಯೋಜನದ ಬಗ್ಗೆ ಒಂಜಿ ಸರ್ವೆ ರಿಪೋರ್ಟ್ ಬಂದು 21 ಕೋಟಿ ರೂಪಾಯಿ ಬೋಡುಂದು ಐದ ಬಗ್ಗೆ ಆರ್ಟಿ ಇದೆ ಲೆಟರ್ ಉಂಟು 21 ಕೋಟಿ ರೂಪಾಯಿ ಬೋಡು ಐಕೆ ಕೇವಲ 14 ಲಕ್ಷದ ಸ್ವಲ್ಪ ಸಾವಿರ ರೂಪಾಯಿ ಮಾತ್ರ ಇನಿ ನಗರ ಪಾಲಿಕೆದವರು ಕೊಡ್ತೇರಿ ದೀತೇರಿ ಈ ಇಂಟ್ರೆಸ್ಟ್ ಚಾರ್ಜ್ ಬಂದ ಕಾಸು ಕೊಡ್ತೇರಿ ಆ 2% ಕಟ್ತೇರಿ ಆಂಡ ರೈಲ್ವೆ ಇಲಾಖೆ ಬಂದ್ಬಿಡು ನಿಕ್ಕಲು 50% ಕಾಸು ಕೊರಲೆ ಬಣ್ಣದೊಳ್ಳೆರು ಆಂಡ ನಗರ ಪಾಲಿಕೆ ಬಂದ್ಬಿಡು ಎಂಗ್ಲಡ ಸಾಧ್ಯಕ್ಕೆ ಬಂದು ಸರ್ಕಾರಕ್ಕೆ ಲೆಟರ್ ಬರೀತಿರ್ತಾದ ಬಣ್ಣಂಡ ನಿಕ್ಕಲು ಈ ಬಗ್ಗೆ ಕಾಸು ಕೊರಲೆಂದು ಆಂಡ ಸ್ವಾಮಿ ಒಂಜೊಂಜಿ ಖಾಲಿ ಸರ್ಕಲ್ಗೆ 1 ಕೋಟಿ ರೂಪಾಯಿ 1.5 ಕೋಟಿ ರೂಪಾಯಿ ನಿಕ್ಕಲು ಖರ್ಚು ಮಾಡ್ಬಿಡು ಒಂಜೊಂಜಿ ಖಾಲಿ ಸರ್ಕಲ್ಗೆ ಆಡ ಈ ದಿನನಿತ್ಯ 40,000 ಜನ ಈ ಒಂಜಿ ರಸ್ತೆಯನ್ನು ಅವಲಂಬಿಸುವುದಿಲ್ಲರು ಯಾಕೆ ಸ್ವಾಮಿ ಈ ಒಂಜಿ ರಸ್ತೆದ ಅಂಡರ್ ಪಾಸಿಂಗ್ ಮಾಡ್ಬೇಕು ಅಗತ್ಯ ಬಂದು ತೋಜಿಜ ಬಂದು ಯಾ ನಿನಗೆ ಕ್ವಶನ್ ಕೇಳುದಿಲ್ಲ ಪ್ರಶ್ನೆ ಕೇಳುದಿಲ್ಲ ಒಂಜಿ ವೇಳೆ ನಿಕ್ಕಲು ಈ ಏನು ನಲದ ನಿಕ್ಲೆಟ್ ಬರ್ತನಾಡ ಎಂಗಳು ದುಮ್ಮದ ದಿನ ನೀವೇ ರೋಡ್ ಎಂಗಳು ಸೈಡ್ ಎಂಗಳು ಅಮರನ ಉಪವಾಸ ಕುಲೊಂದಿಲ್ಲ ಬಂದೊಂದಿಲ್ಲ ಭಾರಿ ಬೇಜಾರು ಬಂದಿಲ್ಲ ಎಂಗಳು ಇನಿ ಪೂರೆಲ್ಲ ಈ ದೊಂಬುಡು ಬರ್ತದೆ ಎಂಗಳು ಮತ್ತೆ ಕುಲೊಂದಿಲ್ಲ ಸ್ವಾಮಿ ಎಂಗ್ಲೇ ಬೇಜಾರಾಪುಂಡು ಏತ್ ಸಲಾಂಡಿ ಇನ್ನು ಎಂಗಳು ಬರಲ್ಲ ಮತ್ತೆ ಎಂಗಳು ಮುಲ್ಪ ಬರ್ತದೆ ರೋಡ್ ಕುಲೊಂದಿಲ್ಲ ಟ್ಯಾಕ್ಸ್ ಸ್ವಾಮಿ ಮುಲ್ಪ ಇತ್ತಿನ ಪೂರ ಉದ್ಯಮಿ ಆದಿಪ್ಪಾರು ಪ್ರತಿಯೊಂದು ಜನ ಕುಲ್ಲ ಟ್ಯಾಕ್ಸ್ ಕಟ್ಟೊಂದಿಲ್ಲ ಸ್ವಾಮಿ
ಎಂಗ್ಲೆಂಡ್ ಟ್ಯಾಕ್ಸ್ ದಾದ್ರ ಮುಪ್ಪದ ಟ್ಯಾಕ್ಸ್ ದಾದ ಇದು ಸರ್ಕಾರ ನಡಪದುಂಡು ಅಡ ಆ ಟ್ಯಾಕ್ಸ್ ಕಾಸು ನಿಕ್ಕಲು ಬೊಚ್ಚಂದಿನ ಯೋಜನೆಗೋಸ್ಕರ ನಿಕ್ಕಲು ಅವನ ಆಳ್ ಬಂದದಿಲ್ಲ ಸ್ವಾಮಿ ಎಂದು ಪ್ರಜಾಪ್ರಭುತ್ವ ಉಡುಪಿನ ಪುರಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆಳಲ್ಪಡುವ ಸರ್ಕಾರ ಬಂದರೆ ಸ್ವಾಮಿ ಅದೇ ಈ ಪ್ರಜೆಗಳಿಗೆ ದಾದಿ ಬೆಲೆ ತರುವುದಿಲ್ಲ ಇನ್ನು ಪ್ರಜೆಗಳಿಗೆ ಅಗತ್ಯಕ್ಕೆ ದಾದಿ ಮುಂದಿಲ್ಲ ಪರಂಗಿಲ್ಲ ಇನ್ನು ಎಂದರೆ ಇತ್ತು ಅಗತ್ಯವಾದ ಯೋಜನೆ ಕೈಗೊಂಡು ಬೊಚ್ಚಾಂದಿನ ಯೋಜನೆಯಲ್ಲಿ ಕಾಸು ಮಾಡೋದಿಲ್ಲ ಸ್ವಾಮಿ ದಯಮಂದಿರ ಇಂಚೆನೆ ಮಿನಿ ಉಜನೆ ಮಿನಿ ನಿಕ್ಕಳು ಎಂಗ್ಲೆಂಡ್ ಕ್ಯಾಲಸ್ ಬಂತನಂಡ ಜಪ್ಪು ಪ್ರದೇಶದ ಊರೆಲ್ಲ ಬೆಂಬಲದ ಮೂಲಕ ಉಗ್ರವಾದ ಹೋರಾಟವನ್ನು ಮನ್ಕೊಳ್ಳೋದು ಅನಿವಾರ್ಯ ಆಗ್ಬಿಡ್ಬಂದಿಲ್ಲ ಜೈ ಹಿಂದ್ ಜೈ ಕನ್ನಡ ಜೈ ಕರ್ನಾಟಕ ಜೈ ಭಾರತ್. ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಜನರಿಗೆ ನ್ಯಾಯ ದೊರಕಿಸುವಲ್ಲಿ ಯಶಸ್ವಿಯಾದಂತಹ ಸಂಘಟನೆಯಾಗಿದೆ. ಇದರ ಸ್ಥಾಪಕಾಧ್ಯಕ್ಷರಾಗಿರುವಂತಹ ಶ್ರೀ ಯೋಗಿ ಶೆಟ್ಟಿ ಜಪ್ಪರವರು ಹಲವಾರು ಹೋರಾಟಗಳಲ್ಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ನ್ಯಾಯ ಸಿಗಬೇಕೆಂಬ ಆಲೋಚನೆಯೊಂದಿಗೆ ದೂರದೃಷ್ಟಿಯೊಂದಿಗೆ ನಮ್ಮ ಜನರಿಗೆ ಸೇವೆ ನೀಡ್ತಾ ಬಂದಿದ್ದಾರೆ. ಈ ಒಂದು ಜಪ್ಪು ಮಹಾಕಾಲಿ ಪಡ್ಪು ಪ್ರದೇಶ ಕಳೆದ ಹಲವಾರು ವರ್ಷಗಳಿಂದ ಮಾನ್ಯ ಯೋಗಿ ಶೆಟ್ಟಿ ಜಪ್ಪರವರ ನೇತೃತ್ವದಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ನಾವು ಹೋರಾಟ ಮಾಡಿದ ಒಂದು ತಿಂಗಳವರೆಗೆ ಈ ಕಾಮಗಾರಿಗೆ ಸೇವೆ ಆಗುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಇವತ್ತಿನವರೆಗೂ ಶಾಶ್ವತ ಪರಿಹಾರ ಈ ಪ್ರದೇಶಕ್ಕೆ ಒದಗಿ ಬಂದಿಲ್ಲ. ಈ ಒಂದು ರೈಲ್ವೆ ಗೇಟ್ನಿಂದಾಗಿ ಈ ಒಂದು ಪ್ರದೇಶವನ್ನು ಅವಲಂಬಿಸಿರುವಂತಹ ಜನರು ಕೇವಲ ಜಪ್ಪು ಮಹಾಕಾಲಿ ಪಡ್ಪು ಜನ ಮಾತ್ರವಲ್ಲ, ಕೇರಳದಿಂದ ಕಾಸರಗೋಡಿಂದ ಅದೇ ರೀತಿ ಮುಡಿಪು ಪ್ರದೇಶ, ಉಲ್ಲಾಲ ಪ್ರದೇಶ ಸೇರಿದಂತೆ ಮಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳು ಈ ಒಂದು ಜಪ್ಪು ಪ್ರದೇಶವನ್ನು ಅವಲಂಬಿತವಾಗಿದೆ. ಮಂಗಳೂರಿಗೆ ಅತಿ ಸಾಮೀಪ್ಯ ರಸ್ತೆಯಾಗಿರುವ ಕಾರಣದಿಂದಾಗಿ ಆಂಬ್ಯುಲೆನ್ಸ್ಗಳು ಸಹ ಈ ಒಂದು ಪ್ರದೇಶದಲ್ಲಿ ಬೇಗ ಮುಟ್ಟಬಹುದೆಂಬ ಕಾರಣಕ್ಕಾಗಿ ಹೋಗ್ತಾ ಇದೆ. ಆದ್ರೆ ಇವತ್ತು 1 ಗಂಟೆಗೊಮ್ಮೆ ಇಲ್ಲಿ ರೈಲ್ವೆ ಗೇಟ್ ಹಾಕುವುದರಿಂದಾಗಿ ಶಾಲೆಯಲ್ಲಿ ಕಲಿಸುವಂತಹ ಎಕ್ಸಾಮ್ಗೆ ಹೋಗುವಂತಹ ವಿದ್ಯಾರ್ಥಿಗಳು ಕೂಡ ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಪಬ್ಲಿಕ್ ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ನಮ್ಮ ಬಳಿಗೆ ಬಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದಕ್ಕೆ ನೇತೃತ್ವದಲ್ಲಿ ನೀವು ಹೋರಾಟ ಮಾಡಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು, ವಿದ್ಯಾರ್ಥಿಗಳು, ಮಹಿಳೆಯರು ನಮ್ಮಲ್ಲಿ ವಿನಂತಿಸಿಕೊಳ್ತಾ ಬಂದಿದ್ದಾರೆ. ನಾವು ಸಹ ಮಾನ್ಯ ಸ್ಥಾಪಕಾಧ್ಯಕ್ಷರಾಗಿರುವಂತಹ ಯೋಗಿ ಶೆಟ್ಟಿ ಜಪ್ಪರವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ರೈಲು ರೋಕ ಆಗಿರಬಹುದು, ರಸ್ತೆ ತಡೆ ಆಗಿರಬಹುದು, ಉಪವಾಸ ಸತ್ಯಾಗ್ರಹ ಆಗಿರಬಹುದು. ಜಪ್ಪು ಮಹಾಕಾಲಿ ಪಡ್ಪು ಇದು ಮಂಗಳೂರಿನ ಪ್ರಮುಖ ಪ್ರದೇಶ. ಇಲ್ಲಿ ರೈಲ್ವೆ ಗೇಟ್ ಒಂದಿದೆ. ಈ ಗೇಟಿನ ಮೂಲಕ ಹೋಗುವಂಥ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ದಶೆಯಲ್ಲಿ ಇಲ್ಲಿಯ ನಾಗರಿಕರು ಅಂಡರ್ಪಾಸ್ ಮಾಡಿ ಅಥವಾ ಓವರ್ ಬ್ರಿಡ್ಜ್ ಮಾಡಿ ಏನಾದರೂ ಮಾಡಿ ನಮಗೆ ಸರಾಗ ವಾಹನ ಓಡಾಟಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕಳೆದ 20 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ 20 ವರ್ಷಗಳ ಹೋರಾಟವು ಇಲ್ಲಿ ಫಲ ಪಡೆದಿಲ್ಲ. ಯಾಕೆ ಅನ್ನೋದು ಅವರ ಪ್ರಶ್ನೆಯಾಗಿದೆ ಮತ್ತು ಹೋರಾಟವು ನಿರಂತರ ಆಗಿದೆ. ಚುನಾವಣೆ ಈ ಸಮಯದಲ್ಲೂ ಕೂಡ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಜನಪ್ರತಿನಿಧಿಗಳು ನಮ್ಮ ವಿಷಯದತ್ತ, ನಮ್ಮ ಸಮಸ್ಯೆಯತ್ತ ಗಮನ ಹರಿಸಲಿ ಅನ್ನೋಂಥ. ಸೊ ಹೋರಾಟ ಯಾಕೆ ಫಲಪ್ರದವಾಗಲಿಲ್ಲ ಮತ್ತು ಯಾಕೆ ಅವರು ಹೋರಾಟದಿಂದ ಏನನ್ನು ಹೇಳಲಿಕ್ಕೆ ಬಯಸ್ತಾರೆ ಅದನ್ನು ನಾವು ಕೇಳಲಿಕ್ಕೆ ಬಯಸ್ತೇವೆ. ಇಲ್ಲಿ ಹೋರಾಟದ ಪ್ರಮುಖರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಯೋಗಿ ಶೆಟ್ಟಿ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ? ನೀವು ಹೋರಾಟದ ಹಿಂದಿನ ಉದ್ದೇಶ ಏನು ನಿಮ್ಮದು? ಅಂತ ರಾಜಕೀಯ ಲಾಭ ಪಡೆಯುವ ಉದ್ದೇಶವೋ ಅಥವಾ ನಿಮಗೆ ಸಮಸ್ಯೆ ಬಗೆಹರಿಸುವ ಉದ್ದೇಶ? ನೋಡಿ, ನಾವು ರಾಜಕೀಯ ಲಾಭ ಪಡೆಯುವುದಾದರೆ
ನಾವು ಕೇವಲ ಎಲೆಕ್ಷನ್ ಸಂದರ್ಭ ಇವತ್ತು ಮಾತ್ರ ಮಾಡಬೇಕಾಗಿದೆ. ನಾವು ಸುಮಾರು 15 ವರ್ಷಗಳಿಂದ ನಾವು ಈ ಹೋರಾಟಗಳನ್ನು ಮಾಡ್ತಿದ್ದೇವೆ. ಇಲ್ಲಿ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ರೈಲ್ವೆ ಗೇಟ್ ಆಗಿರ್ಬೋದು, ಅದೇ ರೀತಿ ಪೌರ ಕಾರ್ಮಿಕರ ಇಲ್ಲೊಂದು ಸಮಸ್ಯೆ ಇತ್ತು. ಇತ್ತೀಚೆಗೆ ಪೌರ ಕಾರ್ಮಿಕರ ಸಮಸ್ಯೆ ಸರಿಯಾಗಿದೆ. ಅಲ್ಲಿ ರೋಡಿದು ಸಮಸ್ಯೆ ಇತ್ತು, ಅದು ಹೇಗೂ ನಾವು ಹೋರಾಟ ಮಾಡಿದ ನಂತರ ಇದು ಮಾಡಿದೆ, ಅದು ಡಾಮರ್ ಮಾಡಿದ್ದಾರೆ. ಅಲ್ಲಿ ಬೋಳಾರದ ಹತ್ರ ಒಂದು ಕಾಂಕ್ರೀಟ್ ಕೂಡ ಮಾಡಿದ್ದಾರೆ. ನಮ್ಮ ಹೋರಾಟದ ಹಂತ ಹೋರಾಟದಲ್ಲಿ ಕೆಲವು ಪ್ರತಿಭಟನೆಗಳು ಸಿಕ್ಕಿದೆ. ಆದರೆ ಮೇಜರ್ ಸಮಸ್ಯೆ ಆಗಿರುವಂಥ ಒಳಚರಂಡಿ ವ್ಯವಸ್ಥೆ ಮತ್ತು ಅಂಡರ್ ಪಾಸಿಂಗ್ ಬಗ್ಗೆ ಇದು ಸಿಗಲಿಲ್ಲ. ಯಾಕೆಂದರೆ ಸುಮಾರು ಇಲ್ಲಿ ನಾವು ಈ ಬಗ್ಗೆ RTIಯಲ್ಲಿ ಕೂಡ ಬೇರೆ ಬೇರೆ RTIಯಲ್ಲಿ ನಾವು RTIಯಲ್ಲಿ ಕೂಡ ಕೇಳಿದ್ದೇವೆ. ಇಲ್ಲಿ ಕೆಳಸೇತುವೆ ಬಗ್ಗೆ ನಾವು ಈ ಹಿಂದೆ ನಾವು ರೈಲು ರೋಕೋ ಕೂಡ ಮಾಡಿದ್ದೇವೆ, ರಸ್ತೆ ತಡೆ ಮಾಡಿದ್ದೇವೆ, ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳನ್ನು ನಾವು ಮಾಡಿದ್ದೇವೆ. ಇಲ್ಲಿ ಪ್ರಮುಖರಾದ ಮೊಹಮ್ಮದ ಇರ್ಬೋದು, ರಾಜಗೋಪಾಲ್ ಇರ್ಬೋದು, ದಿನೇಶ್ ಆಗಿರ್ಬೋದು, ಎಲ್ಲರ ಬೆಂಬಲದಿಂದ ನಾವು ಇಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಇದು ಜಪ್ಪು ಮಹಾಕಾಳಿ ಪಡುವ ಪ್ರದೇಶ ಅಂದರೆ ಒಂದು ಹೆಬ್ಬಾಗಿಲು, ಕೇರಳದಿಂದ ಮಂಗಳೂರಿಗೆ ಬರುವಂಥ ಒಂದು ಹೆಬ್ಬಾಗಿಲು. ಯಾಕಂದರೆ ಈ ಒಂದು ರಸ್ತೆ ಅಂದರೆ ಜಪ್ಪು ಮಹಾಕಾಳಿ ಪಡುವ ರಸ್ತೆ ಅಂದರೆ ಸುಮಾರು ಪ್ರತಿದಿನದ 50,000 1 ಲಕ್ಷ ಜನರು ಈ ರಸ್ತೆಯನ್ನು ಅವಲಂಬಿಸ್ತಾರೆ ಬೆಳಗಿನ ರಾತ್ರಿವರೆಗೆ. ಯಾಕೆಂದರೆ ದೇರ್ಲಕಟ್ಟೆಯಲ್ಲಿ ಅಯ್ಯನಪ್ಪ ಯೂನಿವರ್ಸಿಟಿ, ನಿಟ್ಟೆ ಯೂನಿವರ್ಸಿಟಿ, ಮಂಗಳೂರು ವಿಶ್ವವಿದ್ಯಾನಿಲಯ ಸೇರಿದಂತೆ ಹಲವಾರು ಪ್ರಮುಖ ಪ್ಲೇಸಿನಿಂದ ಮಂಗಳೂರನ್ನು ಆಗಮಿಸಬೇಕಾದ್ರೆ ಇದೇ ರಸ್ತೆಯನ್ನು ಹೋಗ್ತಾರೆ. ಅದರಿಂದಾಗಿ ಈ ರಸ್ತೆ ತುಂಬ ಅಗತ್ಯವಾದ ರಸ್ತೆ ಆಗಿದೆ. ಸೊ ಇದಕ್ಕೆ ಅಂದರೆ ಯಾರನ್ನು ಹೊಣೆಗಾರನಾಗಿ ಮಾಡ್ತೀರಿ? ಅಂದರೆ ಸಮಸ್ಯೆ ಬಗೆಹರಿಬೇಕಾಗಿತ್ತು, ಅದಕ್ಕೆ ಕೇಂದ್ರ ಸರ್ಕಾರದ ಇಲ್ಲ ಇದು ವ್ಯಾಪ್ತಿಯಲ್ಲಿ ಬರುವಂಥದ್ದು. ಸೊ ಇದನ್ನು ಸಮಸ್ಯೆ ಅಲ್ಲ, ಯಾಕೆಂದರೆ ಇದರಲ್ಲಿ ನಾವು ಕೇಂದ್ರವನ್ನು ಖಾಲಿ ನಾವು ದೂರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಬಗ್ಗೆ ಕೇಂದ್ರದ ನಾವು ಹೋರಾಟ ಮಾಡಿದ ಸಂದರ್ಭದಲ್ಲಿ ಕೇಂದ್ರದವರು ಬಂದಿದ್ದಾರೆ, ಐವನ್ ಡಿಸೋಜಾ ಬಂದಿದ್ದರು, ಮತ್ತು ನಳಿನ್ ಕುಮಾರ್ ಕಟೀಲ್ ಕೂಡ ಬಂದಿದ್ದರು, ಬೇರೆ ಬೇರೆಯವರು ತುಂಬ ನಾಯಕರು ಬಂದಿದ್ದಾರೆ. ಆದರೆ ನಮಗೆ ಪ್ರತಿಫಲ ಸಿಗಲಿಲ್ಲ. ಯಾಕೆಂದರೆ ಅದು ಬೇಸರ. ಯಾಕೆಂದರೆ ಈ ಸಂದರ್ಭದಲ್ಲಿ ಕೇಂದ್ರದವರು ನಾವು ರೈಲ್ವೆ ಅವರನ್ನು ಸಹ ದೂರುವುದಿಲ್ಲ. ಯಾಕೆಂದರೆ ರೈಲ್ವೆ ಅವರು ಈ ಬಗ್ಗೆ ಒಂದು ಸರ್ವೆ ರಿಪೋರ್ಟನ್ನು ಮಾಡಿ ಹೇಳಿದ್ದಾರೆ 21 ಕೋಟಿ ರೂಪಾಯಿಯನ್ನು ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ಯಾರು 21 ಕೋಟಿ ರೂಪಾಯಿ ನೀವು ವಿನಿಯೋಗ ಮಾಡಬೇಕು, ಅದರ 50% ನೀವು ಕಟ್ಟಬೇಕು ಅಂತ. ನಗರ ಪಾಲಿಕೆಯವರು ಸಹ ಎಂತ ಮಾಡಿದ್ದಾರೆ ಅಂದರೆ ಕೇವಲ 2% ಅದು ಸಿಂಟೆಡ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಖಾಲಿ 12,90,000 ರೂಪಾಯಿಗಳನ್ನು ಅವರು ಕೊಟ್ಟಿದ್ದಾರೆ. ಅದರಿಂದಾಗಿ ನಾವು ನೇರವಾಗಿ ನಾವು ರಾಜ್ಯ ಸರ್ಕಾರ ಮತ್ತು ನಾವು ನಗರ ಪಾಲಿಕೆಯನ್ನು ದೂರ್ತೇವೆ. ಯಾಕೆಂದರೆ ಇಲ್ಲಿಯ ಶಾಸಕರು ಇದಕ್ಕೆ ಪ್ರಯತ್ನ ಪಡಬೇಕಿತ್ತು. ಯಾಕೆಂದರೆ ನಾವು ಶಾಸಕರಿಗೆ ನಾವು ಯಾಕೆಂದರೆ ಬೇಸರ ಮಾಡೋದಂದರೆ ಬೇಸರ ಅಂದರೆ ನಾವು ರಾಜಕೀಯವಾಗಿ ಮಾತಾಡೋದಿಲ್ಲ. ಅಂದರೆ ಕೇವಲ ಒಂದೊಂದು ಸರ್ಕಲ್ಗೆ 1.5 ಲಕ್ಷ 1 ಕೋಟಿ 1.5 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸ್ತಾರೆ. ಇತ್ತೀಚೆಗೆ ಕುಣ್ಸೇಪು ಯೋಜನೆ ಒಂದು ಹಗರಣಗಳು ಕೇಳ್ದು ಬರ್ತಾ ಉಂಟು. ಕುಣ್ಸೇಪು ಯೋಜನೆಯಲ್ಲಿ ಇಷ್ಟಿಷ್ಟು ಕೋಟಿ ಸಾಧಾರಣ 300ರಿಂದ ಚಿಲ್ಲರೆ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರು. ಅದರಲ್ಲಿ ಕಳಪೆ ಕಾಮಗಾರಿಯಾಗಿದೆ. ಇವರು ರೋಷನ್ ಬೇಗ್ರವರು ಅದರ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಹೇಳಿದ ನಂತರ ನಾವು ಹೇಳೋದಂದ್ರೆ ನಮಗೆ ಯಾರ ಬಗ್ಗೆ ನಾವು ಆಪಾದನೆ ಮಾಡೋದಿಲ್ಲ. ಆದರೆ ನಮಗೆ ಬೇಸರ ಅದು ಇಷ್ಟಿಷ್ಟು ಕೋಟಿ ರೂಪಾಯಿ ಇಟ್ಟಿದ್ದಾರೆ ನಮಗೆ ಗೊತ್ತಾದಾಗ ಯಾಕೆ ನಮ್ಮ ಜಪ್ಪು ಮಕ್ಕಳ ಪಡ್ಪಿಗೆ ಯಾಕೆ ಹಣ ಇಡಲಿಲ್ಲ ಅಂತ ನಾವು ಹೇಳೋದು. ಅಲ್ಲದೆ ಇಲ್ಲಿ ಒಂದು ಆ ಸೈಡ್ ಒಂದು ಕೆಲವು ಇಲ್ಲಿ ಒಂದು ಬೇರೆ ಒಂದು ಪ್ಲೇಸ್ ಉಂಟು, ಇಲ್ಲಿ ಹೈವೇ ಕೆಳಗಡೆ ಅಲ್ಲಿ ಇದು ಮಾಡಿದ್ದಾರೆ. ಅವರು ಇದು ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಲಿಂಕ್ ಕೊಡಲಿಲ್ಲ. ಲಿಂಕ್ ಕೊಡದೇನೆ ಅಲ್ಲಿ ಕೆಲವು ಕಡೆಯಿಂದ ಲಿಂಕ್ ಆಗುವಂಥ ಇದು ಪ್ಲೇಸ್ಗಳೆಲ್ಲ ಓವರ್ಫ್ಲೋ ಆಗ್ತುಂಟು. ಈಗ ರೈಲ್ವೆ ಗೇಟ್ ವಿಷಯಕ್ಕೆ ಬರೋದಾದ್ರೆ ನೀವು ಅಂದರೆ ಈಗಾಗಲೇ ಒಂದು ಸರ್ವೆ ಮಾಡಿದ್ದೀರಿ ಅಥವಾ ನಿಮ್ಮ ಪರ್ಸನಲ್ ಹಿತಾಸಕ್ತಿ ಅನ್ನೋದು. ಸೊ ಈ ವಿಷಯದಲ್ಲಿ ನೀವು ಬಹಳ ಆಸಕ್ತಿಯಿಂದ ಹೋರಾಟ ಮಾಡ್ತಾ ಇದ್ದೀರಿ, ಆಸಕ್ತಿಯಿಂದ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಕೆಲಸದ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡಿ. ನಾವು ಕೂಡ ಸೊ ಯೋಗೀಶ್ ಭಟ್ ನಮ್ಮ ಫ್ರೆಂಡ್ ಇವರು 21 ವರ್ಷದಿಂದ ನಾವು ಇಲ್ಲಿ ಫೈಟ್ ಮಾಡ್ತಾ ಇದ್ದೇವೆ ಇದಕ್ಕಾಗಿ. ಇದು ನಮ್ಮ ರಾಜ್ಯ ಸರ್ಕಾರ ಮತ್ತು ಸೆಂಟ್ರಲ್ ಸರ್ಕಾರ ಇಬ್ಬರದು ಎಂಥ ನಿರ್ಲಕ್ಷ್ಯ ಧೋರಣೆಯಿಂದ ಈ ಥರ ಪರಿಸ್ಥಿತಿ ಬಂದಿದೆ. ಬೇರೆ ಕಡೆ ನಾವು ಈಗ ಕೇರಳ ನೋಡೋದಾದರೆ 6 ತಿಂಗಳಲ್ಲಿ ಆಗ್ತದೆ ಕೆಲಸ. 5-6 ಕೋಟಿ ಇದ್ದರೆ ಈ ಕೆಲಸ ಮುಗಿಯುವಂಥದ್ದು. 5-6 ಕೋಟಿ ಅಂದರೆ ರೆಡಿ 6 ತಿಂಗಳಲ್ಲಿ ರೆಡಿಮೇಡ್ ಕಾಂಕ್ರೀಟನ್ನು ಫಿಕ್ಸ್ ಮಾಡ್ತಾರೆ, ಮಣ್ಣು ಪುಷ್ ಮಾಡ್ತಾರೆ, ಅಂಡರ್ ಪಾಸ್ ಮಾಡ್ತಾರೆ. ಜನರಿಗೆ 70% ಇದನ್ನು ಅವಾಯ್ಡ್ ಮಾಡ್ಬೋದು. ಅಂದರೆ ಸಣ್ಣ ಮಟ್ಟದ ಅಂಡರ್ ಪಾಸ್ ಮಾಡಿಕೊಟ್ಟು ಅವರು ಇವರು ಮಾಡಿಕೊಟ್ಟಿದ್ದಾರೆ ಕೊಂಕಣ ರೈಲ್ವೆ ಅವರು. ಇದರ ಅಪೋಸಿಟ್ ರೋಡಲ್ಲಿ ಇವರು ಕೇಂದ್ರ ಸದರ್ನ್ ರೈಲ್ವೆ ಅವರು ಮಾಡ್ತಾ ಇಲ್ಲ. ಯಾಕೆಂದರೆ ಅವ್ರ ನಿರ್ಲಕ್ಷ್ಯ ಉಂಟು. ಜನರು ಹಾಗೇನೆ ಹೋಗಲಿ ಅಂತ ನಮ್ಮ ಏನು ಮಾಡಬೇಕು ಅಂತ ನೀವು ಬಯಸ್ತಾ ಇರೋದು? ಅಂದರೆ ಈಗ ಅಂಡರ್ ಪಾಸ್ ಮಾಡಬೇಕು, ಹತ್ರನೇ ಅಂಡರ್ ಪಾಸ್ ಮಾಡ್ಬೋದು. ಈಗ 21 ಕೋಟಿ ಪ್ರಾಜೆಕ್ಟ್ ಮಾಡುವಂಥ ಅಗತ್ಯನೇ ಇಲ್ಲ. 6 ಕೋಟಿಯಲ್ಲಿ ಅಂಡರ್ ಪಾಸ್ ಮಾಡ್ಬೋದು. ಅಪೋಸಿಟ್ ರಸ್ತೆ ಕೂಡ ಇದೆ. ಇದೇ ರೋಡ್ ಇದರ ಕೆಳಗಡೆ ಒಂದು ರಸ್ತೆ ಇದೆ, ಅಪೋಸಿಟ್ ರೋಡ್ ಇದೆ, ಮಾಡ್ಬೋದು. ಮಾಡ್ತಾ ಇಲ್ಲ. 20 ಕೋಟಿ ಒಂದು 5-6 ಕೋಟಿ ಹಾಕಲಿ. ಈ ಕಡೆ ನೀವು ಅಂದರೆ ಈ ವಿಷಯದಲ್ಲಿ ಅಂದರೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ರಿ, ಆ 3 ಕೋಟಿ 4 ಕೋಟಿ ಅಥವಾ 6 ಕೋಟಿಯಲ್ಲಿ ಆಗ್ತದಂತ. ಅದನ್ನು ಯಾರಿಗೆ ಹೇಳಿದಿರಿ? ನಳಿನ್ ಕುಮಾರ್ ಕಟೀಲ್ ಅವರಿಗೂ ಮನವಿ ಮಾಡಿದ್ದೇವೆ, ಲೋಬೋ ಅವರಿಗೂ ಮನವಿ ಮಾಡಿದ್ದೇವೆ. 15 ವರ್ಷ ನಳಿನ್ ಕೊಟ್ಟು ರೋಬೋ ಅವರು ಈಚೆಗೆ ಬಂದದ್ದು.
ಬಟ್ ಲೋಬರಿಗೆ ಕೂಡ ಮನೆ ಮಾಡಿದ್ದೆವು, ಲೋಬರಿಗೆ ಗೊತ್ತುಂಟು, ಮಾಡ್ತೇವೆ ನಿರೀಕ್ಷೆದು ಬೇರೇನಿಲ್ಲ. ಜನರನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಾ ಇದ್ದಾರೆ ಇವರು ಅಷ್ಟೇ. ನಾವೇನು ಹೇಳೋದಂದರೆ ಈ ವರ್ಷ ನಾವೆಲ್ಲ ಇಲೆಕ್ಷನ್ನೇ ಬಹಿಷ್ಕಾರ ಮಾಡ್ತೇವೆ ಅಂತ ಇಲ್ಲಿ ಇವರು ನಮ್ಮದೊಂದು ತೀರ್ಮಾನ. ಸಂಸದರ ಹತ್ರ ಮಾತಾಡಿದ್ದೀರಾ ಅಥವಾ MP ಹತ್ರ ಮಾತಾಡಿದ್ದೀವಿ ಅಂತ ಹೇಳಿದ್ರೆ ಮಾತಾಡಿ ಅವ್ರು ಏನು ಪ್ರತಿಕ್ರಿಯೆ ಕೊಟ್ಟರು? ಅಂದರೆ ಈಗ ಪರ್ಯಾಯ ವ್ಯವಸ್ಥೆ ಇದು ಮೇನ್ ರೋಡ್ ಮಾಡಲಿಕ್ಕೆ ಆಗುತ್ತೆ, ರಾಜ್ಯ ಸರ್ಕಾರ ಮಾಡಲಿ ಅಂತ ದೂರುವುದು, ಇವ್ರ ಹತ್ರ ಹೋದರೆ ಇವರು ಕೇಂದ್ರ ಸರ್ಕಾರ ಮಾಡಲಿ ಅಂತ ದೂರು. ಆಚೆ ಈಚೆ ಆ ಕಡೆ ಈ ಕಡೆ ಫೈಟಿಂಗಲ್ಲಿ ನಾವು ಕೂಸು ಬಡವಾಯ್ತು ಹೇಳುದಿಲ್ಲ, ನಾವು ಕೂಸು ಬಡವಾಯ್ತು ಹಾಗಾಗಿದೆ ಸರ್, ಕೂಸು ಬಡವಾಯ್ತು. ಸೊ ವಿಷಯದಲ್ಲಿ ಅಂದರೆ ಜ್ಯೋತಿ ಅವರು ಇವರು ಉದ್ಯಮಿಯಾಗಿ ಮತ್ತು ಹೋರಾಟದಲ್ಲಿ ನಿರತರಾಗಿರೋರು ಈ ವಿಷಯದಲ್ಲಿ ಅಂದರೆ ಮಹಾಕಾಳಪುರ ರೈಲ್ವೆ ಅಂಡರ್ಪಾಸ್ ಅಥವಾ ಓವರ್ ಬ್ರಿಡ್ಜ್ ಆಗಬೇಕು ಅನ್ನೋ ವಿಷಯದಲ್ಲಿ ಏನು ಅಂತ ಹೇಳಿ ಇವರು ಕೂಡ ಸರ್ 10 ವರ್ಷದಲ್ಲಿ ಇಲ್ಲಿ 10 ವರ್ಷದಲ್ಲಿ ನಾನು ಈ ಹೋರಾಟದಲ್ಲಿದ್ದೇನೆ. ನಾವು ರೈಲ್ ರೋಕರ್ಸ್ ನಾವು ತುಳುನಾಡು ರಕ್ಷಣಾ ವೇದಿಕೆಯಿಂದ ಮಾಡಿದ್ದೇವೆ. ಇಲ್ಲಿಂದ 50,000 ಮೇಲಿಂದ ಜನ ಪಾಸ್ ಆಗ್ತಾರೆ ದಿನಕ್ಕೆ. 50 ಟೈಮು ಕ್ಲೋಸ್ ಆಗ್ತದೆ ಗೇಟು. ಅರ್ಧ ಗಂಟೆಗೆ ಮೇಲೆ ಒಮ್ಮೊಮ್ಮೆ ನಮಗೆ ಇಲ್ಲಿ ಕಾಯಬೇಕಾಗ್ತದೆ. ಮತ್ತು ಇಲ್ಲಿ ಜನರು ಡ್ರೈನೇಜ್ ಸಿಸ್ಟಮಿಂದ ಕನೆಕ್ಷನ್ ಇಲ್ಲದ ಕಾರಣ ಇಲ್ಲಿ ಕಾಂಟ್ಯಾಕ್ಟ್ ಡಿಸೀಸಸ್ ಎಷ್ಟೋ ತುಂಬ ಕಷ್ಟ ಉಂಟು ಜನರಿಗೆ, ಬಡವ ಜನವರು ಎಲ್ಲರೂ. ಅವರಿಗೆ ಗೊತ್ತುಂಟು ಇವರಿಗೆ ತಾಕತ್ತಿಲ್ಲ ಅಂತಲೇ. ಅದಕ್ಕೆ ನಾವು ತುಳುನಾಡು ರಕ್ಷಣಾ ವೇದಿಕೆಯಿಂದ ಇವರಿಗೆ ನಾವು ಸಹಾಯದಲ್ಲಿ ಇಲ್ಲಿ ಹೋರಾಟ ಮಾಡಲಿಕ್ಕೆ ಇನ್ನೂ ಹೋರಾಟ ಇದು ದೊಡ್ಡದಾಗಿ ಮಾಡ್ತೀವಿ, ವಿಜೃಂಭವಾಗಿ ಮಾಡ್ತೀವಿ. ಇದು ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯಿಂದ ನಾನು ಕೊಡ್ತಾ ಇದ್ದೀನಿ. ಇದು ಚುನಾವಣೆಯ ಸಮಯ, ಕೇವಲ 1 ವಾರದಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ 1 ವಾರದಲ್ಲಿ ಆದರೂ ನಮ್ಮ ಜನಪ್ರತಿನಿಧಿಗಳಾಗುವವರು ನಮ್ಮ ಗಮನ ಹರಿಸಲಿ ಎಂಬ ದಿಸೆಯಲ್ಲಿ ಇವರು ಹೋರಾಟ ಮುಂದುವರಿತಾ ಇದೆ. ಸೊ ಮಹಾಕಾಳಪುರ ಈಗ ಸಮಸ್ಯೆ ಏನಿದೆ ಅಥವಾ ಅಂಡರ್ಪಾಸ್ ರೈಲ್ವೆ ಮಾಡಬೇಕು ಅಥವಾ ಓವರ್ ಬ್ರಿಡ್ಜ್ ಮಾಡಬೇಕು ಅನ್ನೋಂಥದ್ದು, ಸೊ ಇದರಲ್ಲಿ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆಗೆ ನಡೀತಾ ಇದ್ದಾವೆ. ಸೊ ಈ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ನಾನು ಇಲ್ಲಿಂದ ಮಹಾಕಾಳಪುರದಿಂದ ಆರ್ಯ ಲೋಹಾನಿ.